ಮಂಗಳೂರಿನಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಮಂಗಳೂರು ವಿಭಾಗ ಪ್ರಚಾರ ಪ್ರಮುಖ್ ಪ್ರದೀಪ್ ಸರಿಪಲ್ಲ, ವಿಶ್ವ ಹಿಂದೂ ಪರಿಷತ್ ಮಂಗಳೂರು ವಿಭಾಗದ ವತಿಯಿಂದ ಡಿಸೆಂಬರ್ 6ರಿಂದ 14ರವರೆಗೆ ದತ್ತಮಾಲಾ ಅಭಿಯಾನ ನಡೆಯುತ್ತಿದೆ ಎಂದರು. ಚಿಕ್ಕಮಗಳೂರು ಜಿಲ್ಲೆಯ ದತ್ತಪೀಠದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ವತಿಯಿಂದ ಡಿಸೆಂಬರ್ 12ರಿಂದ 14ರವರೆಗೆ ದತ್ತ ಜಯಂತಿ ಉತ್ಸವ ನಡೆಯಲಿದ್ದು, ಡಿಸೆಂಬರ್ 12ರಂದು ಅನಸೂಯಾದೇವಿ ಪೂಜೆಯ ಅಂಗವಾಗಿ ಚಿಕ್ಕಮಗಳೂರು ನಗರದಲ್ಲಿ ಬೆಳಗ್ಗೆ 9:30ರಿಂದ ಮಹಿಳೆಯರಿಂದ ಸಂಕೀರ್ತನ ಯಾತ್ರೆ ಮತ್ತು ಶ್ರೀ ದತ್ತಪೀಠ ದರ್ಶನ ನಡೆಯಲಿದೆ. ಡಿಸೆಂಬರ್ 13 ಮಧ್ಯಾಹ್ನ ಚಿಕ್ಕಮಗಳೂರು ನಗರದಲ್ಲಿ ಬೃಹತ್ ಶೋಭಾಯಾತ್ರೆ, ಧಾರ್ಮಿಕ ಸಭೆ ನಡೆಯಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಟ್ಟು 3500 ದತ್ತಮಾಲಾಧಾರಿಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಸಂಘಟನೆಯ ಸತತ ಹೋರಾಟದ ಫಲವಾಗಿ ದತ್ತಪೀಠದಲ್ಲಿ ತ್ರಿಕಾಲ ಪೂಜೆಗೆ ಅವಕಾಶ, ಗೋರಿಗಳ ಮೇಲಿನ ಚಾದರ್ ತೆಗೆಯುವಂತಾಗಿದ್ದು, ಆಜಾನ್ ಕೂಗನ್ನು ನಿಲ್ಲಿಸಲಾಗಿದೆ. ಪ್ರಾಣಿವಧೆ, ಮಾಂಸಾಹಾರ ಸೇವನೆ ನಿಷೇಧವಾಗಿದೆ. ದತ್ತಪೂಜೆಗೆ, ಹುಣ್ಣಿಮೆ ಪೂಜೆಗೆ ಅವಕಾಶ ದೊರೆತಿದೆ. ಈಗ ಇದನ್ನು ಹಿಂದೂ ಆರಾಧನಾ ಸ್ಥಳವಾಗಿ ಘೋಷಿಸಲು ಕಾನೂನು ಹೋರಾಟ ಮುಂದುವರಿಸಿದ್ದೇವೆ. ದತ್ತಪೀಠದಲ್ಲಿ ಯಾವುದೇ ಇಸ್ಲಾಮಿಕ್ ಚಟುವಟಿಕೆ ನಡೆಸಬಾರದು. ಗೋರಿಗಳನ್ನು ಬಾಬಾಬುಡನ್ಗಿರಿಗೆ ಸ್ಥಳಾಂತರಿಸಬೇಕು. ದತ್ತಪೀಠದ ಅಮೂಲ್ಯ ವಸ್ತುಗಳ ಕೆಲವು ವಸ್ತುಗಳು ಕಳುವಾಗಿದೆ. ಕೆಲವು ಸರ್ಕಾರಿ ವಶದಲ್ಲಿದ್ದು ಅದನ್ನು ಟ್ರಸ್ಟ್ಗೆ ಹಸ್ತಾಂತರಿಸಬೇಕು. ದತ್ತ ಮೂರ್ತಿಯ ಪುನರ್ ಪ್ರತಿಷ್ಠಾಪನೆಯಾಗಬೇಕು. ದತ್ತಪೀಠದಲ್ಲಿನ ಬ್ಯಾರಿಕೇಡ್ ತೆರವುಗೊಳಿಸಬೇಕು. ಪ್ರಸ್ತುತ ಇರುವ ದರ್ಗಾ ಬೋರ್ಡ್ ತೆರವುಗೊಳಿಸಿ ಹಿಂದೂ ಆರಾಧನಾ ಸ್ಥಳವಾಗಿ ಹಿಂದೂಗಳಿಗೆ ವಹಿಸಬೇಕು ಎಂಬುದು ನಮ್ಮ ಆಗ್ರಹವಾಗಿದೆ ಎಂದರು. ಚಿಕ್ಕಮಗಳೂರಿನ ಶತದಿನ ಪರ್ವತದಲ್ಲಿರುವ ದತ್ತಪೀಠದಲ್ಲಿ ದತ್ತಾತ್ರೇಯ ಪಾದುಕಾ ಪೂಜೆ ಮತ್ತು ಆ ಗುಹೆಯನ್ನು ಸಂಪೂರ್ಣವಾಗಿ ಆ ಪ್ರದೇಶವನ್ನು ಹಿಂದೂಗಳ ಸುಪರ್ದಿಗೆ ಒಪ್ಪಿಸಬೇಕು. ಹಾಗೆ ಈಗಾಗಲೇ ತ್ರಿಕಾಲ ಪೂಜೆ ನಡೀತಾ ಇದೆ, ಹಾಗೂ ಹುಣ್ಣಿಮೆಯ ಪೂಜೆ ಕೂಡ ನಡೀತಾ ಇದೆ. ಇದರಲ್ಲಿ ಇಸ್ಲಾಂನ ಆಚರಣೆಗಳಿದೆ, ಅದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು. ಮತ್ತೆ ಅಲ್ಲಿನ ಗೋರಿಗಳನ್ನು ಅಲ್ಲೇ ಹತ್ತಿರ ಇರುವಂತಹ ಬಾಬಾ ಬುಡನ್ಗಿರಿ ನಾಗೇನಹಳ್ಳಿಗೆ ಸ್ಥಳಾಂತರ ಮಾಡಬೇಕು ಅಂತ ಆಗ್ರಹವನ್ನು ಇಟ್ಟುಕೊಂಡು ಸ್ಕಂದ ಪಂಚಮಿಯಿಂದ ದತ್ತ ಜಯಂತಿಯವರೆಗೆ ಮಾಲಾಧಾರಣೆ ಅಭಿಯಾನ ನಡೀತಾ ಇದೆ. 12ನೇ ತಾರೀಕು ಅನುಸೂಯ ಜಯಂತಿಯ ಪ್ರಯುಕ್ತವಾಗಿ ಮಹಿಳೆಯರಿಂದ ಚಿಕ್ಕಮಗಳೂರಿನಲ್ಲಿ ಶೋಭಾಯಾತ್ರೆ ನಡೆಯಲಿಕ್ಕಿದೆ, ಸಂಕೀರ್ತನೆ ಯಾತ್ರೆ ನಡೆಯಲಿಕ್ಕಿದೆ. ಹಾಗೆ 13ನೇ ತಾರೀಕು ಶೋಭಾಯಾತ್ರೆ, 14ನೇ ತಾರೀಕು ದತ್ತ ಜಯಂತಿಯ ಪ್ರಯುಕ್ತ ದತ್ತಪೀಠದಲ್ಲಿ ದತ್ತ ದರ್ಶನ ನಡೆಯಲಿಕ್ಕಿದೆ. ಸುದ್ದಿಗೋಷ್ಠಿಯಲ್ಲಿ ಮಂಗಳೂರು ವಿಭಾಗ ಸಂಯೋಜಕರಾದ ಪುನೀತ್ ಅತ್ತಾವರ, ನವೀನ್ ಮೂಡ್ಶೆಡ್ಡೆ, ದಕ್ಷಿಣ ಕನ್ನಡ ಜಿಲ್ಲಾ ಸಂಯೋಜಕ್ ಭರತ್ ಕುಮಡೇಲು, ಉಡುಪಿ ಜಿಲ್ಲಾ ಸಂಯೋಜಕ್ ಚೇತನ್ ಪೇರಲ್ಕೆ ಉಪಸ್ಥಿತರಿದ್ದರು.